ಆಟವಾಡುವಾಗ ನೀರಿನ ಸಂಪ್ನೊಳಗೆ ಬಿದ್ದು 1.5 ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕಾಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ನರಸಿಂಹಪ್ಪ ಮತ್ತು ರಾಧಿಕಾ ದಂಪತಿಗಳ ಮಗಳು ರುಚಿತಾ ಮೃತಪಟ್ಟಿರುವ ಮಗು ಬೆಳಗ್ಗೆ ಮನೆಯ ಬಳಿ ಆಟವಾಡುತ್ತಿದ್ದ ರುಚಿತಾ ಕಾಣೆಯಾಗಿದ್ದು, ರುಚಿತಾಳನ್ನು ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ಆಂಧ್ರದ ಗಡಿಭಾಗದವರೆಗೂ ಪೋಷಕರು, ಸಂಬಂಧಿಕರು ಹುಡುಕಿಕೊಂಡು ಹೋಗಿದ್ದಾರೆ. ಆದರೆ ಮುಂದಿನ ಮನೆಯವರಾದ ನಾರೆಪ್ಪ ಎಂಬುವರಿಗೆ ಸೇರಿದ ನೀರಿನ ಸಂಪಿನಲ್ಲಿ ಸಂಶಯ ಬಂದು ನೋಡಿದಾಗ ರುಚಿತಾ ಶವವಾಗಿ ಪತ್ತೆಯಾಗಿದ್ದಾಳೆ. ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ರುಚಿತಾ ಶವ ಪರೀಕ್ಷೆಗೆ ಕಳುಹಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.